ఇంకా ನೋಡಿ ಕಲಾ ಸಂಗಮದ ಒಂದು ಚಾರಿತ್ರಿಕ ದಾಖಲಾಪನಂಚಿನ ಒಂದು ದಿನ ಇರೋದು ಅಂದರೆ ಜನವರಿ 19 ತಾರೀಕಿಗೆ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ಐದೊಂದು ಸೆಲೆಬ್ರೇಷನ್ ಮಾತಾಡೋಲ್ಲ. ಆರಂಭದ ದಿನೋಡಿಂಚಲ 100ನೇ ಮಲ್ಕೊಡು 200ನೇ ಮಲ್ಕೊಡು 300ನೇ ಮಲ್ಕೊಡು ಇನ್ನೊಂದು ಪೈ ಬಟ್ ಅವು ಬೇತೆ ಬೇತೆ ಕಡೆಗೆ ಬೋಡು 100ನೇ ಪ್ರದರ್ಶನ ಎಕ್ಕೂರ್ಗೆ ಬೋಡು 200ನೇ ಪ್ರದರ್ಶನ ಕೋಡಿಕಲ್ ಬೋಡು 300 ಕಾಪು ಮಾರಿಯಮ್ಮ ನಡೆಕೊಂಡು 400 ಮುಡುಬೆಳ್ಳೆ ಬೋಡು 500 ಬಾಂಬೆ ಬೋಡು ಆಜಿನದಲ್ಲ ಇಂಕಲ್ಲ ಕೈಕಿಚ್ಚಿ ಆಜಿನದ ಶೋ ಕೆನರಾ ಹೈಸ್ಕೂಲ್ ಪ್ರದರ್ಶನಕ್ಕೆ ಮಾರ್ಚ್ 17ಕ್ಕೆ ತಯಾರಾದದ್ದು ಅಂಚ 55ನೇ ಶೋ ಇಂಕಲ್ ಕಲಾ ಸಂಗಮ ಒಂಜಿ ಆಚರಣೆ ಮಾಡ್ಕೊಳ್ಳೋದು ನಿರ್ಧಾರ ಮಾಡ್ತದಿತ್ತ. ಈ ಪ್ರಕಾರ 55ನೇ ಪ್ರದರ್ಶನದ ಮೊಮೆಂಟೋ ಮತ್ತು ರೆಡಿ ಮಾಡ್ತಿದ್ದ ನಡುಟು ಬರ್ಸ ಬರ್ತದಲ್ಲಿ 3 ಪ್ರದರ್ಶನ ಇಂಕಲ್ಲ ಕ್ಯಾನ್ಸಲ್ ಆಗಿ ಇರ್ತಾವೆ. 52ನೇ ಪ್ರದರ್ಶನ ಹಾಕೋದು ಅಂಡ ಮೊಮೆಂಟೋ ಮಾತ್ರ 55 ಕೊರೋದಿಲ್ಲ. 5 ದಿನ 55 ಆಗ್ಬೋದು ಆಯ್ತಾ ಬರೀ 3 ದಿನ ಮುಂದಿನ ಸ್ಪಷ್ಟವಾದ ಪಣದಿಲ್ಲ. ಈಗ ಮಾತ್ರಿಲ್ಲ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೋದಿಲ್ಲ. ಅಂಚನೆ ಜನವರಿ 11ಕ್ಕೆ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಮಾಡ್ತಾ ಈ ದುಂಬುಯ ಲೆಪ್ಪುನದ ಪೂರ ನಿಕ್ಲೆ ಕುಲ್ಲುನ ವ್ಯವಸ್ಥೆಯಲ್ಲಿ ಪೂರ ಸರಿ ಇತ್ತೀಜಿ ಇದೇ ಮಂಡ ಗೇಟ್ ಒಂದು ದಿನ ಪ್ರೆಸ್ ತಕ್ಕೊಳ್ಳಿ ಆಡಿಯನ್ಸ್ ಇರೋದು ಗೊತ್ತಾಗ್ತೀಜಿ ಮತ್ತೆ ತಪ್ಪು ನಡೆದ ನಿಕ್ಲೆ ಆಡ ಈ ಸರ್ತಿ ಪ್ರೆಸ್ ಒಂದು ಕಾರಣ ಬೇತನೆ ಕೊಡ್ತಾಯಿತ್ತು ನಿಕ್ಲೆ ಕುಲ್ಲುನ ಒಂದು ಪ್ಲೇಸ್ಲ ಪ್ರೆಸ್ ಸಪರೇಟ್ ಆದ ಫ್ರಂಟ್ ಹೋಗ್ಕೊಂಡು ಕಾರ್ಯಕ್ರಮಕ್ಕೂ ವಿನಯ್ ಗುರುಜಿ ಆಶೀರ್ವಚನ ಮಾಡ್ತಾರೆ, ದೀಪ ಪ್ರಜ್ವಲನ ಮಾಡ್ತಾರೆ ಬರೋದು ಅಂಚನೆ ನೆಟ್ ಆಮಂತ್ರಣ ಪತ್ರಿಕೆಗಳು ಮಾಡ್ತಾರೆ ಐಕಳ ಮೇಲೆ MN ರಾಜೇಂದ್ರ ಕುಮಾರ್ ಬೇರೆ ಸಮಾರಂಭದ ಅಧ್ಯಕ್ಷತೆ ಅಂಚನೆ ಐಕಳ ಹರೀಶ್ ಶೆಟ್ಟರ್, ಕನ್ಯಾಣ ಸದಾಶಿವ ಶೆಟ್ಟಿ, ಶಶಿಧರ್ ಶೆಟ್ಟಿ ಬರೋಡ, RK ನಾಯರ್, ಪದ್ಮರಾಜ್, ಮನೋಹರ್ ಪ್ರಸಾದ್, ನಾಗರಾಜ್ ಶೆಟ್ಟರ್, ಮಹೇಶ್ ಕುಮಾರ್ ಎನ್ ಬಂಗೇರ, ಕಾಸರಗೋಡು ಚಿನ್ನ, ಪ್ರಕಾಶ್ ಮಾಡೇಶ್ವರ್ ಅಂಚನೆ ಹರೀಶ್ ಬಂಗೇರ ಮಕ್ಕಳು ಈ ಕಾರ್ಯಕ್ರಮಗಳು ಗೌರವ ಉಪಸ್ಥಿತಿ ಉಪ್ಪುಡು ಅಂಚನೆ ಈ ನಾಟಕಗಳು ನಿಕ್ಲಿಗೆ ತೂನಾಗ ವಿಜಯ್ ಕುಮಾರ್ ಕೊಡಿಯಲ್ ಬೈ ಪಕ್ಕ ಸ್ವರಾಜ್ ಶೆಟ್ಟಿ ರಡ್ಡೆ ಜನ ತೋಜಲ್ಪ ಅಣ್ಣ ಪಿರವಡಂಜಿ ಎಲ್ಪ ಜನತ ಬೆಗರು ಬೇತೆ ಬೇತೆ ಟೆಕ್ನಿಷಿಯನ್ಸ್ ಸಂಗೀತ ಒಡಾವಳು ಸೆಟ್ಟಿಂಗ್ ಇಡಾವಳು ಒಡ್ಡವನ್ಕಾರರು ಬೇತೆ ಬೇತೆ ವಿಭಾಗಗಳು ಬೆಂಕಿ ನಕಲು ಅಕ್ಲೇನು ಪೂರ ಒಂಜಿ ಸ್ಮರಣಿಕೆ ಕೊಡದು ಗೌರವ ಮಾಡ್ಕೊಂಡು ಅಂಚಿನ ಕಾರ್ಯಕ್ರಮ ಪಟ್ಲ ಸತೀಶ್ ಶೆಟ್ಟರ್ ಶೀರ್ಷಿಕೆ ಪದ್ಯ ಬಂತೇವೆ ಅಂಚನೆ ದೇವದಾಸ್ ಕಾಪಿ ಕಾಡೊಂಜಿ ರೂಪದಾರ್ಥಿಕ ಪದ್ಯ ಅವುಲ ಇಂಕಲ್ನ ಯಶಸ್ಸಿಗೆ ಮೂಲ ಕಾರಣವನ್ನು ಅಕುಲ ಈ ಕಾರ್ಯಕ್ರಮ ಭಾಗವಹಿಸುವರು. ಜೊತೆಗೆ ರಕ್ಷಿತ್ ಶೆಟ್ಟರ್ ಈ ನಾಟಕವನ್ನು ಪ್ರಿಯರ ಬರಬಲ್ಲರು, ಅನುಶ್ರೀ ಬರಬಲ್ಲರು, ಗುರು ಕಿರಣ್, ಹಿರಿಯ ನಿರ್ದೇಶಕ್ಕೆ ರಾಜೇಂದ್ರ ಸಿಂಗ್ ಬಾಬು ಬರಬಲ್ಲರು ಮತ್ತು ಬೇತೆ ಬೇತೆ ಸಿನಿಮಾ ತಾರೆಲ್ಲ ಈ ಕಾರ್ಯಕ್ರಮ ಭಾಗವಹಿಸುವರು. ಇವರೆಲ್ಲ ಹೆಚ್ಚಿನವರು ಮಸ್ತ್ ಸೆಲೆಬ್ರಿಟೀಸ್ ಬರೋಲ್ಲರು. ಈ ಕಾರ್ಯಕ್ರಮದ ಮಧ್ಯೋಡಿಯನ್ನು ವೈಯಕ್ತಿಕವಾಗಿ ಒಂದು ನಾನು ಇನ್ನೂ ದಿನ ಒಂದು ಕನ ಇರ್ತದೆ ಪಪ್ಪ ಅಮ್ಮನ ಹಬ್ಬದಲ್ಲಿ ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡುವಂತೆ ಆ ಅವಾರ್ಡ್ ಈ ಸಂದರ್ಭದಲ್ಲಿ ಏನು ಕೊಡೋದಿಲ್ಲ. ಅವು ಹಿರಿಯ ಅಂಕಣಕಾರ, ಪತ್ರಕರ್ತ, ರಂಗಕರ್ಮಿ ಪರಮಾನಂದ ಈ ಸಾಲ್ಯವನ್ನು ಅದಕ್ಕೆ ಎಲ್ಲಂಜಿ ಕೊಡೋದಿಲ್ಲ. ಈ ಅವಾರ್ಡನ್ನು ಪ್ರತಿ ವರ್ಷ ಅಂಚನೆ ಆ ಅವಾರ್ಡ್ ಐದು ಒಟ್ಟಿಗೆ ಒಂದು 50,000 ರೂಪಾಯಿ ಹಿರಿಯ ಕಲಾವಿದರಿಗೆ ಕೊಡ್ಕೊಂಡಂಚಿನ ಒಂದು ಯೋಜನೆ ಎನ್ನ ಸೈಡ್ ಇದ್ದಾವನ್ನೋದು ಅಂಚನೆ ಕಾರ್ಯಕ್ರಮದ ಪ್ರಸಿದ್ಧಿ ನಾಟಕ ಪ್ರದರ್ಶನ ಹಾಕೊಂಡು ನಾಟಕ ನಿಖಲು ಸೂಕ್ತ ಪ್ರದರ್ಶನ ತೂದಿದ್ದ ಎಲ್ಲ ಪೂರ ಫ್ರೆಶ್ ಹೋಗ್ಬೋದು. ಸೆಟ್ಟಿಂಗ್ ಆವರ್ಡ್, ಕಾಸ್ಟ್ಯೂಮ್ಸ್ ಆವರ್ಡ್ ಪೂರ ಫ್ರೆಶ್ ಮಾಡ್ತಾ ಸುಮಾರು 10-15 ಸಲ ಮಾಡ್ತಾ ಆದಾಗ ನಾನು ಈ 555ಗೋಸ್ಕರ ಕೂಡ ಫ್ರೆಶ್ ಮಾಡಿದೆ. ಮಲಯಾಳಂ ಆವೃತ್ತಿ ನೀವು ತಯಾರು ಮಾಡ್ತಿದ್ದ ಅಂಡ್ ಡೇಟ್ಸ್ ಪ್ರಾಬ್ಲಮ್ ಇದ್ದೇನೆ ಅವರು ಮೇಲ್ದು ಪಕ್ಕ ರೈನಿ ಸೀಸನ್ ನಾವೇನು ರಿಹರ್ಸಲ್ ಮಾಡ್ತಿದ್ದೆ. ಮಲಯಾಳಂ ಬೋರ್ಡ್ನಲ್ಲಿ 49 ಶೋ ಇದ್ದೆ. ಕನ್ನಡ ಪ್ರದರ್ಶನ ಆದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕೇರಳ ರಾಜ್ಯ, ಕರ್ನಾಟಕಾದ್ಯಂತ ಪ್ರದರ್ಶನ ಆದ. ಫೆಬ್ರವರಿ 1 ಬ್ಯಾರಿಂಡ್ ಪ್ರದರ್ಶನ ಹಾಕೋದು ಅಂಚನೆ ಕೂಡ ರಿಪೀಟ್ ದುಬೈಗೆ ಹೋಗೋದು. ದುಬೈಡ್ ಕನ್ನಡ, ತುಳು ಬೊಕ್ಕ ಮಲಯಾಳಂ 3 ಲ್ಯಾಂಗ್ವೇಜ್ ಈ ನಾಟಕ ಪ್ರದರ್ಶನಕ್ಕೆ ಕೂಡದ ಪ್ರದರ್ಶನಕ್ಕೆ ತಯಾರಾಗೋದು ಅಂಚನೆ ಮಸ್ಕತ್ ಇಂಕಲ್ನ ಮಿತ್ರೆ ಕರಾವಳಿ ಫ್ರೆಂಡ್ಸ್ ಮಿತ್ರೆ ಹಿತೇಶ್ ಅಂದ್ರೆ ಮಸ್ಕತ್ಗೆ ಕೂಡೋರ ಅಂಚನೆ 3 ಭಾಷೆಗಳ ಪ್ರಯೋಗ ತಯಾರಾಗೋದು. ಮೈಸೂರು, ಬ್ಯಾಂಗ್ಳೂರು ಪೂರ ಇಂಕಲು ಮರಿಯಾನದ ತಿಂಗಳು ಟೈಮ್ ಡೇಟ್ಸ್ ಇಜ್ಜಲ್ಲಿ ನೀಡೋರು. ಮರಿಯಾನದ ಕೂಡ ಬೆಂಗಳೂರು 10ನೇ ಪ್ರದರ್ಶನ ಜುಲೈ 21 ತಾರೀಕಿಗೆ ಒಂದೇ ದಿನ ಮೂಜಿ ಪ್ರದರ್ಶನ ಕಲಾಕ್ಷೇತ್ರದ ಈ ನಾಟಕ ಪ್ರದರ್ಶನ ಇರೋದು. ತುಳು ರಂಗಭೂಮಿಯಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ತೂದು ಅತಿ ಹೆಚ್ಚು ಪ್ರದರ್ಶನ. ಪ್ರಥಮ ನಾಟಕ ಅಂದ್ಕೊಂಡ್ರೆ
ಮಸ್ತ್ ಖುಷಿ ಅವನನ್ನು ನಿಕ್ಕ ಮಾಧ್ಯಮ ಬಂಧುಗಳು ನಿಕ್ಕನ ಸಂಘಟಕ ಮಿತ್ರರನ್ನ ಕಲಾಭಿಮಾನಿಗಳನ್ನ ಅಂಚನೆ ಬೇತೆ ಬೇತೆ ನಾಟಕ ತಂಡದ ಸಪೋರ್ಟ್ ಎಂಗ್ಲಿಕ್ಕೆ ಈ ನಾಟಕಕ್ಕೆ ತಿಕ್ಕದಲ್ಲಿ ಮಾತ್ರಲ್ಲ ಈಗ ಹಾರ್ದಿಕವಾದ ಸ್ವಾಗತ ಮಾಡೋದಲ್ಲ ಇದಕ್ಕೆ ಹೆಚ್ಚಿನ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಸಂಭ್ರಮದಲ್ಲ ಇನ್ನೇನು ಮಾತಿರಲ್ಲ ಆಶೀರ್ವಾದಗಳು 55ನೇ ಪ್ರದರ್ಶನ 25 ತಾರೀಕಿಗೆ ತೋರುತ್ತದೆ ಏತೆ ಪಂಡ ಇಂಕ್ಲೂಜಿ ಈ ಒಂದು 4 ವರ್ಷ ದಾದಪುರ ಬೈದನ ಭಂಗ ಬೈದನ ಪೂರೆಲ್ಲ ಒಂಜಿ ಎದುರು ತೋಚ್ಪೈನ ಕೊಲ್ಲಿಕ್ಕಲು ದಾದ ಪಂಡ ಸಿನಿಮಾದ ಒಂಜಿ ಪ್ರಮೋಷನ್ ಅಲಗಲಗ ಆಪಿನ ತೋದಿತ್ತ ನಮ್ಮ ಸೊ ಈ 4 ವರ್ಷದ ಶಿವದೂತ ಗುಳಿಗೆದ ಬೇತೆ ಬೇತೆ ಪೇಪರ್ ಬೇತೆ ಬೇತೆ ಯೂಟ್ಯೂಬ್ ಚಾನಲ್ ಆಯ್ತು ಅಬ್ಬರನ್ನು ತೋಚ್ಪೈನ ಕೊಲ್ಲಿಕ್ಕಲು ಸೊ ಬೇತೆ ಕನ್ನಡದಲ್ಲಿಲ್ಲ ಆ ನಾಟಕನ ಗೊಬ್ಬ ಇರುತ್ತೆ ಇಂಕಲು ಒಲ್ಪ ಪಿದೇಡ್ ಮಾಡ್ತದನ ಐತ ಪ್ರಚಾರ ಒಲ್ಪ ಏನಿಡ್ದಾತ್ರ ಅಕ್ಲಿಗೆ ಗೊಬ್ಬೋಡು ಪಂಪಿನ ಮನಸ್ಸಾണ് ಸೊ ಒಲ್ಪ ಪ್ರಚಾರ ಮಾಡ್ತಿದಿನ ಕೊಲ್ಲಿಕ್ಕಲು ಸೊ ಈ ನನ್ನ ದುಬ್ಬಗಲ ಇಂಗ್ಲಿಗೆ ಕೊಂಚ ಒಂಜಿ ಸಾಲದಲ್ಲಿ ಬಿಟ್ಟು ಎತ್ತೋಡ ಇಟ್ಟರೆ ಜಾಸ್ತಿ ಮನ್ಪೋಡು ಪಂಪಿನ ಮಸ್ತ್ ಮಲ್ಲ ಕನ್ನಡಿ ಹೋದ ಇದಕ್ಕೋಸ್ಕರ ಭಂಗ ಬಿಡೋದಿಲ್ಲ ಈಗ ಮಾಧ್ಯಮದ ಆಶೀರ್ವಾದ ಈಗ ಮಾಧ್ಯಮದ ಬೆಂಬಲ ಇಂಚಿನ ಇಂಕಲ ಮಿತ್ತು ಒಪ್ಪಡೆ ದಾದ ಮನ್ಪಿ ಮಾಡ ಇಂಕಲ ಮಿತ್ತು ಏರ್ ದಾದ ಅನ್ನೋದಿದ್ದು ನಾವು ತೆಡಿಲು ಬರ್ಸೋದಕ್ಕೆ ಬಂದಿತ್ತು ಈಗ ಕೊಡೆ ತಲಕ ಇತ್ತಿನ ಕೊಲ್ಲಿಗಳು ಚಪ್ಪಲ ಮಾಡಿದು ಎಡ್ಡು ಪ್ರಮೋಷನ್ ಕೊಡ್ದು ಈ ನಾಟಕದ ಉವೇ ಒಂಜಿ ರೀತಿಯ ಫುಲ್ ಇಂಚಿಂದು ಬಂದು ತಜಪಾದಿ ಕೊಟ್ಟಿತ್ತಿನ ಕೊಲ್ಲಿಗಳು ಈಗಲ ಬೆಂಬಲ ಇಂಚಿನ ಇಂಕಲ ಮಿತ್ತು ಏಪಲ ಒಪ್ಪಡೆ ಒಂಜಿ ಸಾಲ ಮುಟ್ಟನ ನಿಕ್ಕೆಲ್ಲ ಆಶೀರ್ವಾದ ಎಂಕಲ್ಮೇಲೆ ಪಡೆದ ನನಗೇನಿಲ್ಲ ಥ್ಯಾಂಕ್ ಯು ಸೊ ಮಚ್ ಸುಮಾರು ಒಂಬಡು ಒಂಜಿ ಹೊಸ ತುಳು ಸಿನಿಮಾ ಸುಮಾರು ಸಮಯ ಆಗಿದೆ ಸಿನಿಮಾಗೆ ಬಂದರೆ ಒಂಜಿ ತುಳು ಸಿನಿಮಾದ ಘೋಷಣೆ ಈ ಸಂದರ್ಭಗಳು ಆ ಒಂದೊಂದು ಟೈಟಲ್ ಅನೌನ್ಸ್ ಮಾಡ್ತದಲ್ಲ ಸಂದರ್ಭಗಳು ಏಕೆ ವಿಷಯಕ್ಕೆ ಹೋಗಿಲ್ಲ ಈ ನಾಟಕಕ್ಕೂ ಸುಮಾರು 35 ವರ್ಷದ ಎನ್ನ ರಂಗಭಾಯನಾಡು ಎನ್ನ ಪೂರ ನಾಟಕಕ್ಕೂ ಸಿನಿಮಾಗೂ ಸಂಗೀತ ನಿರ್ದೇಶನ ಮಾಡ್ತದೆ ಈ ನಾಟಕಕ್ಕೂ ವಿಶೇಷವಾದ ವಸ್ತ್ರಾಲಂಕಾರ ಆರೇ ಮಾಡಿದೆ ಇತ್ತೆಲ್ಲರೂ ಪುಲನ ಮಿಷನ್ ಹಿಡಿದೆಲ್ಲ ಅಂತ ಬರ್ತೀನಿ ಈ ವರ್ಷ ಪುಲಂದೇ ಹೋಗಿರೋದು ಹಿತೇಶ್ ಬಂದು ಕರಾವಳಿ ಫ್ರೆಂಡ್ಸ್ ಮಸ್ಕತ್ ಇಂಕಲ ಆಯೋಜಕರಿರೋದ ಪ್ರೇಮ್ ಶೆಟ್ರು ಇದು 555ನೇ ಪ್ರದರ್ಶನ ಮಾಡ್ತಾರೆ ಎಲ್ಲ ಒಟ್ಟಿಗೆ ಸುಮಾರು ದಿನದಿಂದ ಕೆಲಸ ಮಾಡ್ತಂದ್ರೆ ಇಂಕಲ ಪೂರ ನಾಟಕ ಮುಂಬೈ ಪ್ರದರ್ಶನ ಮಾಡಿ ಮತ್ತು ಒರಿಯಲ್ದೊರೆ ಹೆಸರು ಫಸ್ಟ್ ದುಬೈ ವಿದೇಶದ ಪೂರ ಡಿಸ್ಟ್ರಿಬ್ಯೂಷನ್ ಸಿನಿಮಾದ ಮಲ್ದಿನಿ ನಾಟಕದ ಮಲ್ದಿನಿ ಪ್ರೇಮ್ ಶೆಟ್ಟಿ ಸುರತ್ಕಲ್ ಅಂಚನೆ ನಿತೇಶ್ ಇಂಕಲ ಈ ನಾಟಕದ ಸುರುತ ಪಕ್ಕ ಕೈಲಾಸ ಪಕ್ಕ ವೈಕುಂಠಡ್ ಗುಳಿಗನ ಪಾತ್ರ ಮಲ್ಪನ ನಿತೇಶ್ ಪೂಜಾರಿ ಇಳಿಂಜೆ ಸ್ವರಾಜ್ ಎನ್ನ ಮೆಗ್ಗೆ 35 ವರ್ಷದ ಎನ್ನ ರಂಗಪಾಯನಾಡು ನಾನು ಬರೆದುಪ್ಪೆ ನಿರ್ದೇಶನ ಮಾಡ್ತುಪ್ಪೆ ಆಡ ತಂಡದ ಸಮಗ್ರ ಒಂಜಿ ನಿರ್ವಹಣೆ ಮಾಡ್ತೀನಿ ಅವು ಕ್ರೆಡಿಟ್ ಅರಗಿಬೋದು ಈಗ ಈ ನಾಟಕದ ಒಂಜಿ ಮಲ್ಲ ದಾಖಲದ ಅನ್ಕೊಂಡ ತೆಲಂಗ 551ನೇ ಪ್ರದರ್ಶನ ಮೂಜಿ ಕ್ಯಾನ್ಸಲ್ ಆಗಿ ಹೇಳಿದವರ 551 ಪ್ರದರ್ಶನಗಳ ಅಭಿನಯ ಮದಿನ ಏಕೈಕ ಕಲಾವಿದೆ ಆಗ ರಜಿತ್ ಒಂಜಿ ಪ್ರದರ್ಶನಗಳ ತಪ್ಪಾದಿದೆ ಬೇರೆ ತಪ್ಪಾದಿದೆ ಜ್ವರ ಬಂದಾಗ ತಿಂಗಳ ಕೋಲಾನಾಗ ಅದನ್ನು ಮತ್ತೊಂದು ಫಂಕ್ಷನ್ ಇದ್ರೆ ಒಂಜಿ ದೊಡ್ಡ ಶೋಗೂ ಕೆಲವರು ಕಲಾವಿದರು ನಿಂತಿದ್ದಾರೆ ಬಟ್ ಈ ನಾಟಕದ ಪೂರ್ತಿ 551 ಪ್ರದರ್ಶನಗಳ ಅಭಿನಯ ಮದಿನ ಕಲಾವಿದೆ ರಜಿತ್ ವಿಷ್ಣುನ ಪಾತ್ರ ಈ ನಾಟಕದ ಮೂಜಿ ಪಾತ್ರ ಮಾಡಿದ್ದಾರೆ ವಿಷ್ಣುನ ಗುರಿಕಾರನ ಅಂಚನೆ ಚಾಮುಂಡಿನೊಟ್ಟಿಗೆ ಪಿಲಿ ಸೂಕ್ಷ್ಮವಾದ ದುಪ್ಪಿನಗಳು ಬೇರೆ ರಂಗಭೂಮಿದಗಳು ಕನ್ನಡ ಕಲಾವಿದರು ಕೇಂದ್ರ ಪಿಲಿ ಮಲ್ದಿಗೆ ಪಿಲಿತ ಅಮವ ಭಾವ ಭಾರಿ ಶೋಕ್ ಆದ ರೈಟ್ ಪ್ರದರ್ಶನಕ್ಕೆ ಹೋಗ್ತಾರೆ ಪಾತ್ರೆದಾರ ಒಂಜಿ ಸಂತೋಷ ಕೂಟದ ಲೆಕ್ಕ ಎಂಜಾಯ್ ತೆರಿಪಗಾರದಲ್ಲಿ ಇನ್ವಿಟೇಷನ್ ಕೊರದು ಬಿಡ್ತೋಳಿರ್ತದೆ ಅವರ ಸೇರಿಗಾರರು ಸುಮಾರು ಸಮಯ ಟಿಕ್ಕಾದ್ರು ಮಾತಾಡಲಿಕ್ಕೆ ಅದನ್ನೆಲ್ಲ ಕೇಂದ್ರ ಇರ್ತದ ಮಾಧ್ಯಮ ಮಿತ್ರರನ್ನ ಒಂಜಿ ಬೇಡಿಕೆದ ಲೆಕ್ಕ ಇಲ್ಲಿ ಪಟ್ಟದ ಅಣ್ಣೊಂದು ಬಿಡುಗಡೆ ಅಂತ ಬೋರ್ಡ್ ಒಂದು ಪೋಸ್ಟರ್ 1 ನಿಮಿಷ ಒರೆಯೋದವರಿಗೆ ಅಸಲು ಹಿಡಿದು ಬೊಕ್ಕ ಎನ್ನ ಮನಸ್ಸು ಹೋಗ್ತೀನಿ ಗಂಭೀರ ನಾಟಕದ ಅಂಚೆ ನಾನು 3rd ನಾಟಕ ಬರೀತೀನಿ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಶಾಂತಿ ಮತ್ತು ಹಿಂಸೆಯ ಸಂಘರ್ಷ ಅಂದ್ರೆ ವೈಕಲವನ್ನ ನಾಟಕ ಮಾಡ್ತೀನಿ ಅಂಡ್ ಆ ನಾಟಕ ಯಶಸ್ಸಾಗ್ತದೆ ವಿಮರ್ಶಕರಿದ್ದು ಮಣ್ಣ ಮಟ್ಟದ ಪುನರ್ತಿಕ್ಕದೆ ಕಮರ್ಷಿಯಲ್ ಆದ ಇಂಕೊಂತ ಕೈಕೋರ್ದು ಸಂಪತ್ತ ವರ್ಮಶು ಆದಿನ ನಾಟಕ ಅಂತ ನಾವು ಒಂಜೆ ವೈಕಲವನ್ನ ಮಾತ್ರ ಸೆಂಚುರಿ ಅವನಿನ ನಾಟಕ ಅವನಿಗೆ ಕಾರಣವಾಗಿ ಸ್ವಲ್ಪ ತೊಂದರೆ ಉಂಟದೆ ಒಂದು ಆಟೋಟು ಒಂದು ಕಲಾವಿದನ ಒಂದು ತೊಂದರೆ ತಪ್ಪಾಗಿ ಹೇಳಿದವರು ಆ ಕಲಾವಿದ ಕೊಯ್ಬೋಕ ಆ ನಾಟಕ ಬೇರೆ ಕಲಾವಿದನ ಪಡೆದ ಮಾಡ್ತೀವಿ ಒಳ್ಳೆ ನಾಟಕ ಕಲಾವಿದ ಕೊಯ್ಕೊಟ್ಲೆ ಉಂಟದೆ 5 ಬಗ್ಗೆ ಮಂಡ್ಯ ಮೇಲೆ ಕೊಟ್ಟು ಕಾರ್ಗಿಲ್ ವಾರದ ಟೈಮ್ ಬರೆಯುವ ನಾಟಕ ಗಂಭೀರ ನಾಟಕ ಅಂಡ್ ಆ ಸಮಯದಲ್ಲಿ ಗಂಭೀರ ನಾಟಕ ಕೊರೋನಾಗೆ ಸ್ಥಿತಿಯನ್ನು ಚೇತನ ಮಾಡ ರಂಗಭೂಮಿದ ಕಾಮಿಡಿದ ವೈದ್ಯಗೆ ಬೋದಾತನು ಯಾನೇ ಕೊನೋತೀನಿ ಅವು ಬೊಕ್ಕ ಈಗ ಬಿರ ಹಿಡಿದು ಬರ್ತಾ ಇರ್ತೀವಿ ಬೊಕ್ಕ ಏನಿದೆ ಮಾತ್ರ 50-50 ಇದೆಯಾ ಇಂಜಿನ 50% ಕಾಮಿಡಿ 50% ಕತೆ ಅಂತಿದೆ ಅವು ಅಂಚನೆ ಬೋದಿತ್ತು ಅಂಡ್ ಏಪ ಮೂಲ ಕಾಮಿಡಿ ಶೋ ಸ್ಟಾರ್ಟ್ ಆಡ ಅವಾಗ ಕಂಪ್ಲೀಟ್ ಆಡಿಯನ್ಸ್ ಕಾಮಿಡಿಗೆ ಅಡಿಕ್ಟ್ ಆಯ್ತು ಆ ಟೈಮ್ ಕೂಡ ಇಂಕೊಂಚೂರು ಕಷ್ಟ ಅಪ್ಪ ಯಾರು ಜೊತೆ ನಾವು ಅಂದಿನ ಈ ಆಡಿಯನ್ಸ್ ಕಾಮಿಡಿಗೆ ಅಡಿಕ್ಟ್ ಆಗಿನ ಆಡಿಯನ್ಸ್ ಅವರ ಸೀರಿಯಸ್ ಅಂಚೆ ಕನ್ನಡ ಓ ನಾಟಕ ಅನ್ಮಾಡ
ಅಪ್ಪ ಏನು ಮತ್ತಿನ ಕಡಲ ಮಗೆ ಅಸಲ್ ಅವರ ಸೀರಿಯಸ್ ಪ್ಲೇ ಅವರ ಅಜ್ಜೆ ಕಾಮಿಡಿ ಇತ್ತು ಅಂಡ ಮಸ್ತ್ ಭಾಗ ಗಂಭೀರ ಇತ್ತು ರೈಟ್ ಅಂಡ್ ಮಲ್ಲ ಮಟ್ಟದ ಪ್ರೇಕ್ಷಕರ ಮೂವಿ ಕೊಡಿ ಕಾಮಿಡಿ ಇದ್ರ ಪಿದೈ ಕಾನೋಡ್ ಮಾತ್ರ ಮೂವಿ ಯೋಚನೆ ಅಂತ ಇಂಪ್ಲೇ ತಿಕ್ಕು ದಿನ ಕಥೆನೇ ಗುಳಿಗನ ಕತೆ ಕರೆಕ್ಟ್ ಸಿಂಕ್ ಆಡೋವರೆ ಇತ್ತೆ ಪೂರ ತಂಡದ ಕೂಡ ದೇವರ ನಾಟಕದ ಬಿರೋಡಲ್ಲಿ ಕಾಮಿಡಿ ಇಟ್ಟು ಪಿದೈ ಬೈದರು ಬುಳಿಪನ ನಾಟಕಗಳು ಶುರು ಆಗಿದ್ದೆ ನಾಟಕದ ವಿಡಿಯೋ ಆಡಿಯನ್ಸ್ ಕೂತ್ಕೊಂಡು ಅಲ್ಲಿ ಬದಲಾವಣೆ ಆಡೋದು